ಹಲೋ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ನನ್ನ ಫ್ರೆಂಡ್ಸ್ಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮದುವೆ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮ್ಯಾರೇಜ್ಗೆ ಹೋಗಿದ್ವಿ, ಮ್ಯಾರೇಜ್ ರಿಸೆಪ್ಷನ್ಗೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು. ಹಾಗೆ ಅವರು ಡ್ಯಾನ್ಸ್ ಮಾಡಿಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡು ಹೋದರು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ತುಂಬ ಗ್ರ್ಯಾಂಡಾಗಿ ಮದುವೆ ಅರೇಂಜ್ ಮಾಡಿದರು. ಅಯ್ಯೋ, ಚಿನ್ನಿದೊಂದು ಕಡೆ ನಿಲ್ತಾಯಿಲ್ಲ, ಓಡ್ತಾಳೆ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಗೊತ್ತಿಲ್ಲ ನಮಗೆ ರಿಸೆಪ್ಷನ್ನು 7:30ಗೆಲ್ಲ ಇದು ಮಾಡ್ತಾರೆ ಅಂದರೆ ಇವರು 8 ತನಕ ಬರೀ ಇದೇ ಆಗೋಯ್ತು. ಅವಳು ಒಂದು ಕಡೆ ನಿಲ್ತಾಯಿಲ್ಲ, ಓಡ್ತಾ ಇದ್ದಾಳೆ. ಕೊನೆಗೆ ಒಂದು ಸ್ವಲ್ಪ ಕರ್ಕೊಂಬಂದು ಕೂರಿಸ್ಕೊಂಡು ಮೊಬೈಲ್ ಹಾಕಿ ಮೊಬೈಲ್ನಲ್ಲಿ ಅವಳಿಗೆ ಇಷ್ಟ ಆಗಿರೋವಂತಹ ಒಂದೆರಡು ವೀಡಿಯೋಸ್ ಹಾಕ್ಕೊಟ್ವಿ. ಅದು ಯೂಟ್ಯೂಬಲ್ಲೇ ಹಾಕ್ಕೊಡ್ಬೇಕು ಅವಳಿಗೆ. ನೋಡ್ತಾ ಕೂತ್ಕೊಂಡು ಸ್ವಲ್ಪ ಹೊತ್ತು. ಆವಾಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ಇಲ್ಲ ಅಲ್ಲಿವರೆಗೂ ಓಡು ನೋಡಿ ಎಷ್ಟು ಓಡ್ತಾ ಇದ್ದಾಳೆ. ಈ ಕಡೆ ಬರ್ತಾಳೆ, ಆ ಕಡೆ ಹೋಗ್ತಾಳೆ. ಸ್ವಲ್ಪ ಜನ ಕಡಿಮೆ ಇದ್ದರು, ಹಾಗಾಗಿ ನಮ್ಗೆ ಅಷ್ಟೊಂದು ಏನು ಅನಿಸಿಲ್ಲ. ಆಮೇಲೆ ತುಂಬ ಜನ ಬಂದ್ರಲ್ವ, ಆವಾಗ ಅಲ್ಲಿ ಸ್ಟೇಜ್ ಮೇಲೆ ಬಾಮ್ಮ ಗಿಫ್ಟ್ ಕೊಟ್ಟು ಬರೋಣ ಅಂದರೂ ಕೂಡ ಬರ್ತಾಯಿಲ್ಲ. ಅಷ್ಟು ಅಲ್ಲೇ ಹೋಗೋಣ, ಆರ್ಕೆಸ್ಟ್ರಾ ಇಟ್ಟಿದ್ದಾರೆ, ಅಲ್ಲೇ ಆರ್ಕೆಸ್ಟ್ರಾ ಹತ್ರ ಹೋಗ್ತಾಳೆ. ನನಗೆ ನಗು ಬರ್ತಾಯಿದೆ. ನಾನು ಬಾಮ್ಮ ಅಂದರೆ ಕೇಳ್ತಾಯಿಲ್ಲ. ಕೊನೆಪ್ಪ ಅವ್ರ ಪಪ್ಪ ಅವ್ರ ಹಿಂದೆನೇ ಓಡ್ತಾಯಿದ್ರು. ನಾನೊಂದು ಸ್ವಲ್ಪ ಹೊತ್ತು, ಅವರೊಂದು ಸ್ವಲ್ಪ ಹೊತ್ತು ಹಿಂಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಅವಳನ್ನು ನೋಡ್ಕೊಳ್ಳೋದಾಗೋಯ್ತು. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ ವಿಡಿಯೋ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ರಲ್ವ. ನಂಗೆ ಸ್ವಲ್ಪ ಮುಜುಗರ ಅನಿಸಿ ನಾನು ಆ ಕಡೆ ವಿಡಿಯೋ ಶೂಟ್ ಮಾಡಲಿಲ್ಲ. ಬರೀ ನಾನು ಹಾಲಲ್ಲಿ ಮಾತ್ರ ವಿಡಿಯೋ ಶೂಟ್ ಮಾಡಿಕೊಂಡೆ. ಏನು ನಾಟಕ ಮಾಡ್ತಾರೆ ನೋಡಿ, ಪುಟ್ ಐ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿಲ್ಲ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನಿಮ್ಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿನ್ನೂ ತುಂಬ ವೀಡಿಯೋಸ್ನ ಶೂಟ್ ಮಾಡಿಟ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋದಕ್ಕೆ ನನ್ನ ಮಗಳು ನನಗೆ ಮೊಬೈಲೇ ಕೊಡೋಲ್ಲ. ಎಡಿಟ್ ಮಾಡೋಕ್ಕೆ ಆಗೋಲ್ಲ. ಅವಳು ಮಲಗಿದ್ದಾಗ ಎಡಿಟ್ ಮಾಡಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಬರೀ ಅದೇ ಆಗೋಗ್ಬಿಟ್ಟಿದೆ. ಮೊಬೈಲೇ ಕೊಡೋಲ್ಲ. ಹಾಗಾಗಿ ವೀಡಿಯೋ ಶೂಟ್ ಮಾಡಿಕೊಂಡು ಹೇರ್ ಕೇರ್ ವೀಡಿಯೋ, ಬ್ಯೂಟಿ ಕೇರ್ ವೀಡಿಯೋಸು ಶೂಟ್ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಬಾಯ್. ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.